ಹೆಲೋ ಹಾಯ್ ನಮಸ್ಕಾರ ಎಲ್ರಿಗೂ, ನಾನು ನಿಮ್ಮ ಪ್ರೀತಿಯ ವೀಕ್ಷಿತಾ ಅಂಡ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನೆಲ್. ಒಂದು ವೆರಿ ಸರ್ಪ್ರೈಸಿಂಗ್ ಇಂಟ್ರೆಸ್ಟಿಂಗ್ ವಿಷಯ ಹೇಳಬೇಕು. ನಾವು ಸಡನ್ ಆಗಿ ಟ್ರಾವೆಲ್ ಮಾಡ್ತಾ ಇದ್ದೀವಿ ಅಂಡ್ ಐ ವೆರಿ ಎಕ್ಸೈಟೆಡ್. ಟ್ರಾವೆಲ್ ಮಾಡೋ ಮುಂಚೆ ಶಾಪಿಂಗ್ ಮಾಡಲೇಬೇಕಲ್ವಾ? ಸೊ ಶಾಪಿಂಗ್ ಏನೆಲ್ಲ ಆಯ್ತು ಅಂತ ನೋಡಿ. ಸ್ವಿಮ್ ಸೂಟ್ಸ್ ಎಲ್ಲ ನೋಡ್ತಾ ಇದ್ದೀನಿ. ನಿಮ್ಗೆ ಯಾವ್ದು ಇಷ್ಟ ಆಯ್ತು ಅಂತ ಹೇಳಿ. ಇದು ಫುಲ್ ಟಾಪ್ ವಿತ್ ಅಂಡರ್ವೇರ್. Wow, this is so adorable, babe. ಎಷ್ಟು ಕ್ಯೂಟ್ ಆಗಿದೆ. ಡಿಫ್ರೆಂಟ್ ಕಲೆಕ್ಷನ್ಸ್ ಇದೆ. ಸೋ ನೈಸ್. ಚೆನ್ನಾಗಿದೆಯಲ್ಲ? ಆ್ಯಂಡ್ ಇಲ್ಲಿ ಒಂದು ಆನಿಮಲ್ ಪ್ರಿಂಟ್ ಇದೆ. ಇದೆಲ್ಲ ನಮ್ಗೆ ಆಗಲ್ಲ ಆಯ್ತಾ, ಧೈರ್ಯ ಎಲ್ಲ ಇಷ್ಟೊಂದು ಹಾಕೋದಕ್ಕೆ. ಬಟ್ ಹಾಕ್ಬೋದು, ಯಾರಿಗೆ ಇಷ್ಟ ಹಾಕ್ಬೋದು. ನನಗೆ ತೋರಿಸ್ತೀನಿ. ನನಗೆ ಸ್ವಲ್ಪ ಈ ಥರದ್ದು ಇಷ್ಟ. ಇದನ್ನು ಅಲ್ಲ, ನನಗೆ ಸ್ವಲ್ಪ ಈ ಥರದ್ದು ಇಷ್ಟ. ಯಾಕೆ ಹೇಳಿ, ಫುಲ್ ಕವರ್ ಆಗುತ್ತೆ. ನಮ್ಮ ಹೊಟ್ಟೆ ಎಲ್ಲ ಸ್ವಲ್ಪ ಇದೆಯಲ್ಲ, ಅದೆಲ್ಲ ಕಾಣಿಸ್ಬಾರ್ದು ಅಂತ. ಬಟ್ ನಿಮಗೆ ಕಾನ್ಫಿಡೆನ್ಸ್ ಇದ್ದರೆ ನೀವು ಹಾಕ್ಬೋದು. ಸ್ವಿಮ್ಮಿಂಗಿಗೆಲ್ಲ ತುಂಬಾ ಕಂಫರ್ಟೇಬಲ್ ಆಗಿರುತ್ತೆ. ಆ್ಯಂಡ್ ಸ್ವಿಮ್ಮಿಂಗ್ ಮಾಡಬೇಕಾದ್ರೆ ಈ ಥರ ಮೆಟೀರಿಯಲ್ ಬೆಸ್ಟ್. ಕಾಟನ್ ಎಲ್ಲ ಹಾಕಿದ್ರೆ ಜಾಸ್ತಿ ನೀರೆಲ್ಲ ಇಳ್ಕೊಳ್ಳುತ್ತೆ ಅಲ್ವಾ? ಸೊ ಶಾಪಿಂಗ್ ಮಾಡ್ತಾ ಇದ್ದೀನಿ. ಇದೆಲ್ಲ ನೈಸ್. ಹೋಗೋಣ. ಇಲ್ಲಿ ಬ್ರಾಸ್ ಅಂಡ್ ಪ್ಯಾಂಟೀಸ್ ಕಲೆಕ್ಷನ್ಸ್ ತುಂಬಾನೇ ಚೆನ್ನಾಗಿತ್ತು ಆ್ಯಂಡ್ ಗ್ರೇಟ್ ಆಫರ್ಸ್ ಬೇರೆ ಇತ್ತು. ಐ ಲವ್ಡ್ ಇಟ್ ಆ್ಯಂಡ್ ಥ್ಯಾಂಕ್ ಯು ಮಿನಾಲಿ, ಒಂದು ಮಾಲ್ನ ರೆಫರ್ ಮಾಡಿದ್ದಕ್ಕೆ. ಅಮೇಸಿಂಗ್ ಕಲೆಕ್ಷನ್ಸ್. ಹೇಗೆ ಅನಿಸ್ತಾ ಇದೆ ಲೇಡೀಸ್ ಲಾಂಜರಿ ಸೆಕ್ಷನ್ ಬಂದು? ಫಸ್ಟ್ ಟೈಮ್ ಬಂದಿರೋದು. ಏನನ್ಸುತ್ತೆ ಮಾಮೂಲಿ? ನೀನೇನು ತಗೊಂತೆ ನೋಡೋದು? ಏನನ್ಸುತ್ತೆ ಮಾಮೂಲಿ, ಬಟ್ ಬೇಗ ಮಾಡೋದಲ್ಲ. ಫಸ್ಟ್ ಟೈಮ್ ನಾನು ಸೂಪರ್ ಫಸ್ಟ್ ಟೈಮ್ ಮಾಡಿದ್ದೀನಿ. ಬಿಕಾಸ್ ಇನ್ ಕಲೆಕ್ಷನ್ ಅಷ್ಟು ಚೆನ್ನಾಗಿದೆ ಆ್ಯಂಡ್ ಪ್ರಮೋಷನ್ ನಡೀತಾ ಇದೆ. ಇಟ್ ಇಸ್ ಅ ಗ್ರೇಟ್ ಥಿಂಗ್. ಆಯ್ತು, ಅದಾದ್ಮೇಲೆ ನಾವು ಹೋಗಿದ್ದು ನನ್ನ ಹಸ್ಬೆಂಡ್ಗೆ ಶಾಪಿಂಗ್ ಮಾಡೋದಕ್ಕೆ. ಹುಡುಗಿರ್ದಾಯ್ತು ಅಂದಮೇಲೆ ಹುಡುಗರನ್ನ ಮರ್ತು ಬಿಡಕ್ಕಾಗತ್ತಾ? ಖಂಡಿತವಾಗ್ಲೂ ಇಲ್ಲ. ಸೊ ಇಬ್ರಿಗೂ ಸ್ವಿಮ್ ಸೂಟ್ಸ್ ಎಲ್ಲ ಇಲ್ಲಿ ಪರ್ಚೇಸ್ ಮಾಡಿದ್ವಿ ಅಂಡ್ ಇನ್ನೇನೇನೋ ಚಿಕ್ಕ ಪುಟ್ಟ ಐಟಮ್ಸ್ ಎಲ್ಲ ಡೆಕಾಥ್ಲಾನ್ ಅಲ್ಲಿ ತಗೊಂಡ್ವಿ. ಇಷ್ಟ ಆಯ್ತಾ? ಸಮಾಧಾನ ಆಯ್ತಾ? ಬೇರೆ ಕಡೆ ಈ ಹುಡುಗ್ರನ್ನ ಶಾಪಿಂಗ್ ಕರ್ಕೊಂಡು ಬರೋದು ತುಂಬಾನೇ ಕಷ್ಟ ಅಪ್ಪ. ಜಾಸ್ತಿ ನಡೆಯೋದಕ್ಕೆ ಇಷ್ಟಪಡಲ್ಲ, ಆಮೇಲೆ ಸೆಲೆಕ್ಷನ್ ಇಷ್ಟ ಆಗಲ್ಲ. ಸಾಕ್ಸ್ ತೆಗಾಕಿ ಬಂಗಾರ, ಕಂಫರ್ಟ್ ಗೊತ್ತಾಗುತ್ತೆ ಅವಾಗ. ಸಾಕ್ಸ್ ತೆಗೀರಿ. ಚೆನ್ನಾಗಿ ಕಾಣಿಸ್ಬೇಕು, ಎಲ್ಲ ಕಡೆ ಹೋಗಬೇಕು. ಬಟ್ ಚೆನ್ನಾಗಿ ಕಾಣಿಸೋದಕ್ಕೆ ಆ ಪ್ರಯತ್ನ ಪಡೋದಕ್ಕೆ ಇಷ್ಟ ಇಲ್ಲ ಅಲ್ವಾ? ಅಲ್ಲ ಏನು? ಎಸ್ ಎಸ್ ಅಂತೆ, ನಾಚಿಕೆನೂ ಆಗಲ್ವಾ ಬೇಬಿ ಎಸ್ ಎಸ್ ಅನ್ನಕ್ಕೆ? ಓಕೆನಾ? ತಿರುಗಿ ಟರ್ನ್ ಅರೌಂಡ್. ಬ್ಯಾಕ್ ಸೈಡ್ ಐ ವಾಂಟ್ ಟು ಸಿ ಬೇಬ್. ಬ್ಯಾಕ್ ಸೈಡ್ ಎಲ್ಲ ಓಕೆ, ಪರ್ಫೆಕ್ಟ್, ನೈಸ್. ಯುವರ್ ಲೆಗ್ಸ್ ಆರ್ ಸೋ ಕ್ಯೂಟ್, ಫೀಟ್ ಇಸ್ ಸೋ ನೈಸ್. ಓಕೆನಾ? ಚೆನ್ನಾಗಿದೆ. ನಿಮಗೆ ಚೆನ್ನಾಗಿದೆಯಲ್ಲ? ಬಟ್ ಇಷ್ಟ ಇಲ್ಲ ಅಂದ್ರೆ ಯಾವುದು ಚೆನ್ನಾಗಿಲ್ಲ ಅಂದ್ರಿ? ಯಾವುದು ಚೆನ್ನಾಗಿಲ್ಲ ಅಂದ್ರಿ? ನಾನು ಹೇಗೆ ಶಾಪಿಂಗ್ ಮಾಡಿದೆ, ದೀಪು ಹೇಗೆ ಶಾಪಿಂಗ್ ಮಾಡಿದ್ರೆ ಅಂತ ನೀವು ನೋಡ್ಕೊಂಡು ಬಂದ್ರಿ ಅಲ್ವಾ? ನೀವು ಇಂಡಿಯಾದಲ್ಲಿ ಇದ್ದೀರಾ, ನಾನು ದುಬೈಲಿ ಇದ್ದೀನಿ. ದುಬೈಲಿ ಆನ್ಲೈನ್ ಶಾಪಿಂಗ್ ಅಷ್ಟೊಂದು ಆಪ್ಷನ್ಸ್ ಇಲ್ಲ. ಬಟ್ ನಾವೇನು ತಗೊಂಡಿದೀವಿ ಅಂಗಡಿಗೆಲ್ಲ ಹೋಗ್ಬಿಟ್ಟು ಅದನ್ನ ಸೇಮ್ ನೀವು ಆನ್ಲೈನ್ ಮುಖಾಂತರನು ತಗೋಬಹುದು. ಅಂಡ್ ಆನ್ಲೈನ್ ಅಲ್ಲಿ ಪ್ರತಿ ಸತಿ ಸೇಲ್ಸ್ ಅದು ಇದು ಅಂತ ಏನಾದ್ರು ನಡೀತಾನೆ ಇರುತ್ತೆ. ಇದ್ರ ಮೇಲೆ ನಿಮ್ಗೆ ಮತ್ತಷ್ಟು ಡಿಸ್ಕೌಂಟ್ ಅಂಡ್ ಕ್ಯಾಶ್ ಬ್ಯಾಕ್ ಬೇಕು ಅಂದ್ರೆ ಏನ್ ಮಾಡ್ಬೇಕು? ಗೋ ಪೈಸಾ ಇದೆ ನಮ್ಮ ರೆಸ್ಕ್ಯೂಗೆ. ಸೊ ಅದನ್ನ ಡೌನ್ಲೋಡ್ ಮಾಡ್ಕೊಂಡು ಅದ್ರ ಮೂಲಕ ನೀವು ಶಾಪಿಂಗ್ ಮಾಡಬೇಕು. ಅಮೆಝಾನ್, ಮಿಂತ್ರಾ, ಅಜಿಯೋ, ಫ್ಲಿಪ್ಕಾರ್ಟ್, ಎಷ್ಟೊಂದು ಆ್ಯಪ್ಸ್ ಇದೆ ಗೊತ್ತಾ? 1500 ಆ್ಯಪ್ಸ್ ಮಿನಿಮಮ್ ಆಗಿದೆ ಈ ಗೋ ಪೈಸಾ ಪ್ಲಾಟ್ಫಾರ್ಮ್ ಅಲ್ಲಿ. ನೀವು ಏನ್ ಮಾಡಬೇಕು ಅಂದ್ರೆ ಸ್ಕ್ರೀನ್ ಅಲ್ಲಿ ಸೈಡ್ ಅಲ್ಲಿ ಬರ್ತಾ ಇದೆ, ಅದನ್ನ ನೋಡಿ ಲಾಗಿನ್ ಆಗಬೇಕು. ಹೇಗೆ ಆರ್ಡರ್ ಮಾಡಬೇಕು? ಆರ್ಡರ್ ಆಗಿದ ತಕ್ಷಣ 24 ಇಂದ 48 ಅವರ್ಸ್ ಒಳಗಡೆ ನಿಮ್ಮ ಕ್ಯಾಶ್ ಬ್ಯಾಕ್ ಬರುತ್ತೆ. ಅಂಡ್ ಈ ಕ್ಯಾಶ್ ಬ್ಯಾಕ್ ನ ನಿಮ್ಮ ಬ್ಯಾಂಕ್ ಅಕೌಂಟ್ಗೆ ನೀವು ಟ್ರಾನ್ಸ್ಫರ್ ಕೂಡ ಮಾಡಬೇಕು. ಇಸ್ಂಟ್ ದಟ್ ಅಮೇಜಿಂಗ್? ಹಾಗೇನೆ ಎಲ್ಲರ ಹತ್ರನೂ ಗೋ ಪೈಸಾ ಇರೋದಿಲ್ಲ, ಯಾರ ಹತ್ರ ಇಲ್ಲ. ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ಇದೆ, ಅದನ್ನ ಕ್ಲಿಕ್ ಮಾಡಿದ್ರೆ ನಿಮಗೆ ಫ್ಲಾಟ್ 25 ರೂಪೀಸ್ ಕ್ಯಾಶ್ ಬ್ಯಾಕ್ ನಿಮ್ಮ ಅಕೌಂಟ್ ಅಲ್ಲಿ ಸೇರುತ್ತೆ. ಅದ್ರ ಜೊತೆಗೆ ನೀವು ಗೋ ಪೈಸಾ ಆಪ್ ನ ನಿಮ್ಮ ಫ್ರೆಂಡ್ಸ್ಗೆಲ್ಲ ರೆಫರ್ ಮಾಡಿದ್ರೆ 10% ನಿಮಗೆ
ಅವರು ಟ್ರಾನ್ಸಾಕ್ಷನ್ ಮಾಡ್ತಾರಲ್ಲ ಆ ದುಡ್ಡು ಕೂಡ ನಿಮಗೆ ಸಿಗುತ್ತೆ. ಸೊ ದ್ಯಾಟ್ಸ್ ಅ ಲಾಟ್ ಆಫ್ ಪ್ರಾಫಿಟ್ ಅಂತಾನೆ ಹೇಳ್ತೀನಿ. ಐ ಲವ್ ಆನ್ಲೈನ್ ಶಾಪಿಂಗ್. ಕಾಯ್ತಾ ಇದ್ದೀನಿ ಇಂಡಿಯಾಗೆ ಯಾವಾಗ ಬರೋದು ನಾನು, ಆ್ಯಂಡ್ ಯಾವ್ಯಾವ ಪ್ಲಾಟ್ಫಾರ್ಮ್ಸ್ ಇಂದ ಶಾಪ್ ಮಾಡಬೇಕು ಅಂತ. ಶಾಪಿಂಗ್ ಮಾಡೋ ಮುಂಚೆ ಗೋ ಪೈಸಾ ಖಂಡಿತವಾಗ್ಲೂ ಡೌನ್ಲೋಡ್ ಮಾಡ್ಕೊಳ್ಳಿ, ಆ್ಯಂಡ್ ನಾನು ಕೂಡ ಮಾಡ್ಕೋತೀನಿ ಅಂತ ಹೇಳ್ತಾ ಶಾಪಿಂಗ್ ಆದ್ಮೇಲೆ ನಾವಿಬ್ರು ಏನ್ ಮಾಡಿದ್ವಿ ಬನ್ನಿ ನೋಡೋಣ. ಹಂಗೋ ಹಿಂಗೋ ಕಷ್ಟಪಟ್ಟು ದೀಪು ಅವ್ರ ಶಾಪಿಂಗ್ ಆಯ್ತು. 2-3 ದಿನ ಅಲ್ಲಿ ಇಲ್ಲಿ ಹೋಗಿ ಟಯರ್ಡ್ ಆಗಿದ್ವಲ್ಲ, ಸೊ ಹಿ ವಾಸಂಟ್ ಇನ್ ಗ್ರೇಟ್ ಮೂಡ್. ಅದಾದ್ಮೇಲೆ ಇಬ್ರು ಟಯರ್ಡ್ ಆಗಿದ್ವಿ ಅಂತ ನಾವು ಹೋಗಿದ್ದು ಈ ಒಂದು ಗ್ರೇಟ್ ಕೆಫೆಗೆ. ಸೂಪರ್ ಅಮೇಝಿಂಗ್ ಹೈ ಕ್ವಾಲಿಟಿ ಪೇಸ್ಟ್ರೀಸ್ ಇಲ್ಲಿತ್ತು. ಒಂದೊಂದು ಡಿಸೈನ್ ನೋಡಿ, ಪ್ರೆಸೆಂಟೇಷನ್ ನೋಡಿ, ಇಟ್ ವಾಸ್ ಅಮೇಝಿಂಗ್. ಸ್ಪೆಕ್ಟ್ಯಾಕ್ಯುಲರ್ ಪ್ಲೇಸ್, ತುಂಬಾನೇ ಚೆನ್ನಾಗಿತ್ತು. ವಿ ಲವ್ಡ್ ಇಟ್. ಹಲೋ. ಸುಸ್ತಾಗಿದೆಯಾ? ತುಂಬ ಸುಸ್ತಾಗಿ 1 ಇಂದ 5:30 ವರೆಗೂ ನಿಂತ್ಕೊಂಡೇ ಇರೋದು. 1 to 5 o'clock ನಿಂತ್ಕೊಂಡು ಶಾಪಿಂಗ್ ಮಾಡ್ತಾನೆ ಇದ್ವಿ. ಲೇಡೀಸಿಗೆ ತುಂಬ ಜಾಸ್ತಿ ಎನರ್ಜಿ, ಜೆಂಟ್ಸ್ ಎಷ್ಟೊಂದು ಬೇಕಾದ್ರೂ ಕಾಫಿ, ರಾತ್ರಿ 10 ಗಂಟೆವರೆಗೂ ಬಿಟ್ಟರೆ ಕಾಫಿ. ಇಲ್ಲಿಗೆ ಶಾಪಿಂಗ್ ಮುಗಿತಾ? ಶಾಪಿಂಗ್ ಆಗಿದ ತಕ್ಷಣ ಎಲ್ಲ ಆಗುತ್ತಾ? ಟ್ರಿಪ್ ಹೋಗೋ ಮುಂಚೆ ಇತ್ತೀಚೆಗೆ ಒಂದು ಹೊಸ ರೂಲ್ಸ್, ಏನದು ನೋಡಿ. ಇದು ನಮ್ಮ ಟ್ರಿಪ್ ಶುರು ಆಗೋ ಮುಂಚೆ ಮೊದಲನೇ ಹೆಜ್ಜೆ. ಏನ್ ಮಾಡಬೇಕು ಅಂದ್ರೆ RT-PCR ಟೆಸ್ಟ್. ಇವಾಗ ಎಲ್ಲೂ ಹೋಗ್ಬೇಕಾದ್ರೂ ಅದು ತುಂಬಾನೇ ಮುಖ್ಯವಾಗಿರುತ್ತೆ. ಸೊ ಹೋಗ್ತಾ ಇರೋದು NMC ಹಾಸ್ಪಿಟಲ್ಗೆ. ಇವತ್ತು ಟೆಸ್ಟ್ ಕೊಟ್ರೆ ಎಷ್ಟು ದಿನ ರಿಸಲ್ಟ್ ವ್ಯಾಲಿಡಿಟಿ ಇರುತ್ತೆ? ಈ ಟ್ರಿಪ್ಗೆ 96 ಅವರ್ಸ್ ಒಳಗಡೆ ಮಾಡಿಸಿರ್ಬೇಕು, ಫ್ಲೈಟ್ ಮುಂಚೆ, ಡಿಪಾರ್ಚರ್ ಟೈಮ್ ಮುಂಚೆ. ಸೊ ಅಂದ್ರೆ ನಾವು ಇವತ್ತು ಮಾಡಿಸ್ತಾ ಇದ್ದೀವಿ. ನಮ್ಮ ಫ್ಲೈಟ್ ಇರೋದು ನಾಳೆ ಅಲ್ಲ, ನಾಡಿದ್ದು ಬೆಳಿಗ್ಗೆ ಇದೆ. ಸೊ RT-PCR ಇದು ಇವಾಗ ನಮಗೆ ಮಾಮೂಲಿ ಆಗಿದೆ. ಮಾಡಿಸಿ ಒಂದು 20 ಸತಿ ಆದ್ರೂ ಒಬ್ಬೊಬ್ರು ಮಾಡಿಸಿದೀವಿಯಲ್ಲ RT-PCR. ನಾನು ಎವ್ರಿ 14 ಡೇಸ್ ಕಂಪಲ್ಸರಿ ಮಾಡಲೇಬೇಕು ಹಾಸ್ಪಿಟಲ್. ಆ್ಯಂಡ್ ಇಲ್ಲಿ ಏನು ಗೊತ್ತಾ, RT-PCR ಟೆಸ್ಟ್ ತುಂಬಾನೇ ಸಾಫ್ಟ್ ಆಗಿ ಮಾಡ್ತಾರೆ. ಇಂಡಿಯಾದಲ್ಲಿ ಹಿಂಗೆ ಚುಚ್ತಾರೆ, ಆಮೇಲೆ ಇಲ್ಲಿ ಚುಚ್ತಾರೆ, ಆಮೇಲೆ ಬಾಯಲ್ಲಿ. ಇಲ್ಲಿ ಸಾಫ್ಟ್ ಆಗಿ ಒಂದೇ ಮೂಗಿಗೆ ಚುಚ್ತಾರೆ, ಅದನ್ನು ವೆರಿ ಲೈಟ್ ಆಗಿ, ಗೊತ್ತೇ ಆಗಲ್ಲ, ಇಯರ್ ಬಡ್ ಹೋಗುತ್ತಲ್ಲ ಆ ಥರ. ಸೊ ಗುಡ್. ಓಕೆ, ಈ ಟೆಸ್ಟಿಂಗ್ ಆದಮೇಲೆ ನೆಕ್ಸ್ಟ್ ಸ್ಟೆಪ್ ಏನು ಅಂತ ಹೇಳ್ತೀನಿ. ಆಫ್ಟರ್ ಲಾಂಗ್ ಟೈಮ್ ನಾನು ಮತ್ತೆ ಇವ್ರ ಹಾಸ್ಪಿಟಲಿಗೆ ಬಂದಿದ್ದೀನಿ. ಬಂದಿದ ತಕ್ಷಣ ಫಸ್ಟ್ ಕೆಲಸ ಇವ್ರದ್ದು ರೆಡಿ ಫಾರ್ ದ ಡೇ ಡಾಕ್ಟರ್. ರೆಡಿ. ಕೂತ್ಕೊಳ್ಳಿ ಮೇಡಮ್. ಅದೇ ನಮ್ದು ಲಾಸ್ಟ್ ಟೈಮ್ದು ಲವ್ ಪ್ರಾಬ್ಲಮ್ ಅಂತ ಹೇಳಿದ್ನಲ್ಲ, ಅದೇನಾಯ್ತು ಸೊಲ್ಯೂಷನ್? ಏನಾಯ್ತು ಹೇಳಿ. ಅದು ಲವ್ ಪ್ರಾಬ್ಲಮ್ ಜಾಸ್ತಿ ಆಗ್ತಾ ಇದೆ. ತುಂಬ ಒಳ್ಳೆಯದು. ಜಾಸ್ತಿ ಮಾಡ್ತಾ ಇದ್ದಾರೆ, ನೀವು ಜಾಸ್ತಿ ಮಾಡ್ತಿದ್ದೀರಾ, ನಿಮ್ಮ ಹಸ್ಬೆಂಡ್ ಜಾಸ್ತಿ ಮಾಡ್ತಿದ್ದಾರಾ? ಏನನ್ನ? ಲವ್. ನಾನು ಜಾಸ್ತಿ. ಹೌದಾ? ನಿಮ್ಮ ಹಸ್ಬೆಂಡ್ ಜಾಸ್ತಿ ಮಾಡಲ್ವಾ? ಅವರು ಟೈಮ್ ಇರಲ್ಲ ಅಲ್ಲ, ಅವ್ರು ಫುಲ್ ಬ್ಯುಸಿ. ಇಲ್ಲ, ಅವ್ರು ತುಂಬ ಟೈಮ್ ಮಾಡ್ಕೊತಾರೆ, ತುಂಬ ಒಳ್ಳೆ ಹುಡುಗ. ಒಳ್ಳೆ ಹುಡುಗನ? ನೀವೆಲ್ಲ ಸ್ವಲ್ಪ ಬುದ್ಧಿ ಹೇಳಿದ್ದೀರಾ ಡಾಕ್ಟರ್ ಅವ್ರಿಗೆ? ಹೇಳಿದ್ದೀರಾ? ಓಕೆ. ಬ್ಲಡ್ ಟೆಸ್ಟಿಗೆ ಬಂದಿದ್ದೀನಿ. ಸೊ ನನ್ನ ಇನ್ಶೂರೆನ್ಸ್ ಕಾರ್ಡ್ ಇಲ್ಲಿದೆ. ಸೊ ದೀಪು ಅವರು ಅದನ್ನು ರಿಜಿಸ್ಟ್ರೇಷನ್ ಮಾಡೋದಕ್ಕೆ ಕೊಟ್ಟಿದ್ದಾರೆ. ಸೊ ಅದಾಗ್ತಾ ಇದ್ದಂಗೆ ನಾವಿಬ್ರು ಈ ಥರ ಟೈಮ್ ಪಾಸ್ ಅಲ್ವಾ? ಎಷ್ಟು ಜನ ಪೇಷಂಟ್ಸ್ ಇದ್ದಾರೆ ಗೊತ್ತಿಲ್ಲ, ನೋಡ್ಬಿಟ್ಟು ಓಪನ್ ಮಾಡಿ. ಆಲ್ರೆಡಿ ಇದೀಗ ಸೆಲೂನ್ಗೆ ಎಂಟ್ರಿ ಕೊಡ್ತಾ ಇದ್ದೀನಿ. ಚೆನ್ನಾಗಿ ಸ್ಪಾ ಟೈಮ್ ಎಲ್ಲ ಆದಮೇಲೆ ಎಲ್ಗೆ ಹೋಗ್ತಾ ಇದ್ದೀವಿ ಏನು ಅನ್ನೋ ಕುತೂಹಲ ಅಲ್ಲ, ತಿಳಿಸ್ತೀನಿ ರೀ. ಲೇಡೀಸ್ ಅಂದಮೇಲೆ ರೆಡಿ ಆಗೋದಕ್ಕೆ ಎಷ್ಟು ಇಷ್ಟಪಡ್ತೀವಲ್ಲ. ಸೊ ಸ್ಪಾ ಟೈಮ್ ಆ್ಯಂಡ್ ಸೆಲ್ಫ್ ಪ್ಯಾಂಪರಿಂಗ್ ತುಂಬಾನೇ ಮುಖ್ಯ ನನಗೆ. ಸೊ ಯಾವುದೋ ಒಂದು ಹೊಸ ಪಾರ್ಲರ್ಗೆ ಹೋದೆ, ಎಲ್ಲ ಚೆನ್ನಾಗಿ ಸರ್ವಿಸ್ ಮಾಡಿದ್ರು. ಬಟ್ ತಗೊಂಡಿರೋಂಥ ಟೈಮ್ ಇದೆಯಲ್ಲ, ಆಲ್ಮೋಸ್ಟ್ 5 hours ನಾನು ಅದೇ ಜಾಗದಲ್ಲಿದೆ. ಬೇಜಾರಾಗೋಯ್ತು ನನಗೆ. ತುಂಬ ಸ್ಲೋ ಆಗಿ ನೀಟಾಗಿ ಮಾಡ್ತಾ ಇದ್ರು. ಬಟ್ ಒಂದು ಮಾತ್ರ ಬೇಜಾರಾಯಿತು, ನಾನು ಅಂಡರ್ ಆರ್ಮ್ನ ಬರ್ನ್ ಮಾಡಿಬಿಟ್ರು ಅಲ್ಲಿ 2-3 ಸತಿ ಮಾಡಿ. ಓವರ್ ಆಲ್ ಸರ್ವಿಸ್
ವೆರಿ ಗುಡ್ ಅಂತಾನೆ ಹೇಳ್ತೀನಿ. ಯಾವ ಪಾರ್ಲರ್ ಏನು ಅಂತ ಐ ಡೋಂಟ್ ನೋ, ಜಸ್ಟ್ ಗೂಗಲ್ ಅಲ್ಲಿ ಬೆಸ್ಟ್ ಸೆಲೂನ್ಸ್ ನಿಯರ್ ಮೀ ಅಂತ ಹಾಕಿದಾಗ ಇದು ಆಪ್ಷನ್ ಆಗಿ ಬಂತು. ರಿವ್ಯೂಸ್ ಮೇಲೆ ನಾನು ಇಲ್ಲಿಗೆ ಹೋದೆ. ವ್ಯಾಕ್ಸಿಂಗ್, ಥ್ರೆಡಿಂಗ್, ಪೆಡಿಕ್ಯೂರ್, ಮೆನಿಕ್ಯೂರ್ ಈ ಸರ್ವಿಸ್ನೆಲ್ಲ ಮಾಡಿಸ್ಕೊಂಡೆ. ಆಲ್ಸೋ ನಾನು ಈ ಟೈಮ್ ನೇಲ್ಸ್ ಎಕ್ಸ್ಟೆನ್ಷನ್ಸ್ ನ ಪಾರ್ಲರ್ ಹೋಗ್ಬಿಟ್ಟು ಮಾಡಿದೆ ಅಂಡ್ ಇಟ್ ವಾಸ್ ಸೋ ಗುಡ್. ಎಂಟೈರ್ ಟ್ರಿಪ್ ಅಲ್ಲಿ ಚೆನ್ನಾಗಿತ್ತು. ಇದು ನಮ್ಮ ಶಾಪಿಂಗ್ ಕತೆ. ಬಟ್ ನೀವು ಇಂಡಿಯಾದಲ್ಲಿ ಕೂತು ಇದನ್ನೆಲ್ಲ ಶಾಪ್ ಮಾಡ್ಬೇಕಾದ್ರೆ ಏನ್ ಮಾಡ್ಬೇಕಂತ ಗೊತ್ತೇ ಇದೆ. ಗೋ ಪೈಸಾ ಥ್ರೂ ನೀವು ಅಮೆಝಾನ್, ಮಿಂತ್ರಾ, ಅಜಿಯೋ, ಫ್ಲಿಪ್ಕಾರ್ಟ್ ಯಾವ ಆಪ್ಸ್ ಮೂಲಕ ಶಾಪ್ ಮಾಡಿ. ಬಿಕಾಸ್ ನಿಮಗೆ ಕ್ಯಾಶ್ ಬ್ಯಾಕ್ ಸಿಗುತ್ತೆ ಅಂಡ್ ಉಳಿತಾಯದ ಮೇಲೆ ಬಂಪರ್ ಆಫರ್ಸ್ ಅಂಡ್ ಸೇವಿಂಗ್ಸ್ ಮಾಡಬಹುದು. ಶಾಪಿಂಗ್ ಮಾಡೋ ಮುಂಚೆ ಗೋ ಪೈಸಾ ಡೌನ್ಲೋಡ್ ಮಾಡ್ಕೊಳ್ಳಿ. ಟಯರ್ಡ್ ಆಗಿದ್ದೀನಿ, ನಿದ್ದೆ ಬರ್ತಾ ಇದೆ. ನಾನಿಲ್ಲಿ ಬಂದಿರೋದು 11:30ಗೆ. ಇವಾಗ ಟೈಮ್ ಆಗಿರೋದು 3 ಗಂಟೆ. ಇಷ್ಟೊತ್ತಾಯ್ತು. ಲಿಟ್ರಲಿ ಟಯರ್ಡ್. ಲುಕ್ ಎಟ್ ಮೈ ನ್ಯೂ ನೇಲ್ಸ್. ಸಿಂಪಲ್ ಆಗಿ ಇಟ್ಟಿದ್ದೀನಿ. ಸರಿ, ಇವಾಗ ಬಿಲ್ ಎಷ್ಟಾಯ್ತು ಪೇ ಮಾಡ್ಬಿಟ್ಟು ನೆಕ್ಸ್ಟ್ ಫೈನಲ್ ಲುಕ್, ರೆಡ್ ಅಂಡ್ ನ್ಯೂಡ್ ನೇಲ್ಸ್. ದೀಪು ನಿನ್ನೆ ಅವರ ಪ್ಯಾಂಪರಿಂಗ್ ಸೆಷನ್ ಮುಗಿಸಿದ್ರು. ಇವತ್ತು ನಾನು ನನ್ನ ಸ್ಪಾ ಆ್ಯಂಡ್ ಸಲೂನ್ ಸೆಷನ್ ಮುಗಿಸ್ಕೊಂಡೆ. ಇಲ್ಲಿಗೆ ಇವತ್ತಿನ ಈ ಒಂದು ವ್ಲಾಗ್ ಮುಗಿಯುತ್ತೆ. ಬಿಕಾಸ್ ನೆಕ್ಸ್ಟ್ ವ್ಲಾಗಲ್ಲಿ ನಿಮಗೆ ನಾವು ಹೇಗೆ ತಯಾರಿ ಆಗ್ತಾ ಇದ್ದೀವಿ ಅಂತ ಅದನ್ನು ಕೂಡ ತೋರಿಸ್ತೀನಿ. ಎನಿವೇಸ್, ಈ ಒಂದು ವಿಡಿಯೋ ಇಷ್ಟವಾದಲ್ಲಿ ಮಿಸ್ ಮಾಡದೆ ಹಿಟ್ ಲೈಕ್, ಶೇರ್ ಅಂಡ್ ಸಬ್ಸ್ಕ್ರೈಬ್. ಪ್ರೀತಿ ಸದಾ ಹೀಗೆ ಇರಲಿ. ನಿಮ್ಮ ಕನ್ನಡನ ಸದಾ ಪ್ರೋತ್ಸಾಹಿಸಿ. ಲಾಟ್ಸ್ ಆಫ್ ಲವ್. ಬಾಯ್. ಮಕ್ಕಳೆಲ್ಲ ಅಲ್ಲಿ ನೋಡ್ತಾನೆ ಇದ್ದಾರೆ, ಆಟ ಆಡ್ತಾ ಇದ್ದಾರೆ.